ಕುಂದಾಪುರ ಸರ್ಕಾರಿ ಆಸ್ಪತ್ರೆಯನ್ನು ಕೋವಿಡ್ ಆಸ್ಪತ್ರೆಯಾಗಿ ಮಾರ್ಪಾಡು ಮಾಡಿದ ನಂತರ ಲಸಿಕಾ ಕೇಂದ್ರವನ್ನು ಕಲಾಮಂದಿರಕ್ಕೆ ವರ್ಗಾಯಿಸಲಾಗಿದೆ. ಕಳೆದ 15 ದಿನಗಳಿಂದ ಕಲಾಮಂದಿರವನ್ನು ಲಸಿಕಾ ಕೇಂದ್ರವಾಗಿ ಮಾರ್ಪಾಡು ಮಾಡಲಾಗಿದ್ದು, ವೈದ್ಯಕೀಯ ಸಿಬ್ಬಂದಿಗಳ ಜೊತೆ ಕಲಾಕ್ಷೇತ್ರದ ಸದಸ್ಯರು ಅವರಿಗೆ ಸಹಾಯ ಮಾಡುತ್ತಿದ್ದಾರೆ. ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಸುಸಜ್ಜಿತವಾಗಿ ಲಸಿಕಾ ಕೇಂದ್ರ ಕಾರ್ಯನಿರ್ವಹಿಸುತ್ತಿದ್ದು, ಬೆಳಗ್ಗೆ ಉಪಹಾರವನ್ನು ಕೋಟೇಶ್ವರದ ಶ್ರೀರಾಮ ಸೇವಾ ಸಂಘ, ಮಧ್ಯಾಹ್ನದ ಭೋಜನವನ್ನು ಜೆಸಿ ಕುಂದಾಪುರ ನಗರ ಹಾಗೂ ನೀರನ್ನು ಬಂಟ್ಸ್ ಸಂಘ ಕುಂದಾಪುರ, ರಕ್ಷಾ ಚಾರಿಟೇಬಲ್ ಟ್ರಸ್ಟ್ ಕುಂದಾಪುರ ಸೇರಿದಂತೆ ನಾನಾ ಸಂಘ ಸಂಸ್ಥೆಗಳು ಸಹಕಾರ ನೀಡುತ್ತಿವೆ. ಸಹಾಯವನ್ನು ಕೊಟ್ಟು ಒಂದು ಸುಗಮವಾಗಿ ಏನು ಲಸಿಕೆಯ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಭಿಯಾನ, ಅದಕ್ಕೆ ನಮ್ಮ ಒಂದು ಸಹಾಯವನ್ನು ಮತ್ತು ಪ್ರೋತ್ಸಾಹವನ್ನು ಕೂಡ ಕೊಟ್ಟು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗುವಾಗ ಮಾಡ್ತಾ ಇದ್ದೇವೆ. ಸಹಾಯವನ್ನು ಕೊಟ್ಟು ಒಂದು ಸುಗಮವಾಗಿ ಏನು ಲಸಿಕೆಯ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಭಿಯಾನ, ಅದಕ್ಕೆ ನಮ್ಮ ಒಂದು ಸಹಾಯವನ್ನು ಮತ್ತು ಪ್ರೋತ್ಸಾಹವನ್ನು ಕೂಡ ಕೊಟ್ಟು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗುವಾಗ ಮಾಡ್ತಾ ಇದ್ದೇವೆ. ಸಹಾಯವನ್ನು ಕೊಟ್ಟು ಒಂದು